ಇನ್ನು ಉಳ್ಳಾಲದಾದ್ಯಂತ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿದೆ. ಪರಿಣಾಮ ಸಮುದ್ರದ ಅಂಚಿನಲ್ಲಿರುವಂತಹ ರೆಸಾರ್ಟ್ ಒಂದು ಅಪಾಯದ ಅಂಚಿಗೆ ಸಿಲುಕಿದೆ. ಈ ವ್ಯಾಪ್ತಿಯ ಕೋಟೆಪುರ, ಕೈಕೋ, ಕಿಲೇರಿಯಾ ನಗರ, ಮೊಗವೀರಪಟ್ಟಣ, ಸೋಮೇಶ್ವರ, ಉಚ್ಚಿಲ ಭಾಗಗಳಲ್ಲಿ ಸಮುದ್ರ ಕೊರೆತದ ಸಮಸ್ಯೆ ಈಗ ಮತ್ತೆ ಕಾಣಿಸಿಕೊಂಡಿದೆ. ಆದರೆ ಮಳೆಗಾಲ ಆರಂಭದ ಮುನ್ನವೇ ಸಮುದ್ರ ತೀರದಲ್ಲಿ ಭ್ರಂಸನ್ನ ಹಾಕಿದಂತಹ ಪರಿಣಾಮ ಅಂಚಿನಲ್ಲಿದ್ದಂತಹ ಮನೆಗಳು ಸುರಕ್ಷಿತವಾಗಿದೆ. ಆದರೆ ಉಳ್ಳಾಲ ಬೀಚ್ ಸಮೀಪವೇ ಇರುವಂತಹ ಸಮ್ಮರ್ ಸ್ಯಾಂಡ್ ರೆಸಾರ್ಟ್ ರಾತ್ರಿ ಹೊತ್ತಿಗೆ ಅಪಾಯದ ಅಂಚಿಗೆ ಸಿಲುಕಿದೆ. ಅಲೆಗಳು ರೆಸಾರ್ಟ್ಗೆ ಬಡಿಯುವುದಕ್ಕೆ ಆರಂಭ ಆಗಿದೆ. ಕಳೆದ ವರ್ಷದ ಮಳೆಗಾಲದ ಸಂದರ್ಭ ರೆಸಾರ್ಟ್ನ ತಡೆಗೋಡೆಗಳು ಸಮುದ್ರ ಪಾಲಾಗಿತ್ತು. ಇದೀಗ ಅಲೆಗಳು ರೆಸಾರ್ಟ್ಗೆ ಬಡಿಯಲಾರಂಭಿಸಿದೆ. ನಿಸರ್ಗ ಚಂಡಮಾರುತ ಹಿನ್ನೆಲೆಯಲ್ಲಿ ಉಳ್ಳಾಲ ಭಾಗದ ನಾಡದೋಣಿ ಮೀನುಗಾರರು ಮೀನುಗಾರಿಕೆಯನ್ನ ಜೂನ್ 1ರಿಂದಲೇ ಸ್ಥಗಿತಗೊಳಿಸಿದ್ದಾರೆ.